ಹಾಯ್, ನಾನು ವೀಕ್ಷಿತನಮ್ಮ. ನೀವು ಮಾಡುವ ಮೆಸೇಜ್ ಎಲ್ಲ ನಾನು ನೋಡ್ತಾ ಇರ್ತೀನಿ. ತುಂಬಾ ಖುಷಿ ಆಗ್ತದೆ. ನೀವು ಅದರಲ್ಲಿ ತುಂಬಾ ಜನ A to Z ಫುಡ್ ಚಾಲೆಂಜ್ ಮಾಡ್ಬೇಕಂತ ಹೇಳಿದೀರಿ. ನೀವು ಹೇಳಿದಾಗೆ ನನ್ನ ಮಗಳಿಗೂ ನಾನು ಹೇಳಿದ್ದೇನೆ ಫುಡ್ ಚಾಲೆಂಜ್ ಮಾಡ್ಬೇಕಂತ. ನೀವು ನೋಡ್ತೀರಾದ್ರೆ ಖಂಡಿತವಾಗ್ಲೂ ನನ್ನ ಮಗಳಿಗೆ ಮಾಡಿಸ್ತೀನಿ. ಹಾಯ್, ಸೊ ಅಮ್ಮನ ಇಂಟ್ರೊಡಕ್ಷನ್ ಆಯ್ತು. ಹೆಲೋ, ಹಾಯ್, ನಮಸ್ಕಾರ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ. ಎಸ್. ಸೊ ಅಮ್ಮ ಹೇಳ್ದಂಗೆ ನಿಮ್ಮ ಎಲ್ಲಾ ಕಾಮೆಂಟ್ಸ್ ಅವರು ಓದ್ತಾರೆ. ಅವ್ರು ಹೇಳಿದ್ರು ನನ್ಗೆ ಎಷ್ಟು ಚೆನ್ನಾಗಿ ರಿಕ್ವೆಸ್ಟ್ ಮಾಡ್ತಾರೆ, ಯಾಕೆ ಈ ವಿಡಿಯೋ ಮಾಡೋದಕ್ಕಾಗಲ್ಲ, ಒಂದು ವಿಡಿಯೋ ಮಾಡೋದಕ್ಕೆ ಏನ್ ಕಷ್ಟ ನಿಮ್ಗೋಸ್ಕರ ನಾನು ಒತ್ತಾಯ ಮಾಡಿ ಈಗ ಮಾಡ್ತಾ ಇದ್ದೇನೆ. ಖಂಡಿತ ನೋಡ್ಬೇಕು ನೀವು. ಎಸ್. ಸೊ ತುಂಬಾ ಜನ ಕೇಳಿದ್ರೆ A to Z ಮಾಡ್ಲೇಬೇಕು ಅಂತ. ಪ್ರತಿ ವಿಡಿಯೋದಲ್ಲಿ 3-4 ಕಾಮೆಂಟ್ಸ್ ಅವರು ಇದ್ದೇ ಇರುತ್ತೆ. ಬನ್ನಿ ಇವಾಗ A to Z ಫುಡ್ ಚಾಲೆಂಜ್ ಏನೆಲ್ಲ ಬೇಕು ಬೇಗ ಶಾಪಿಂಗ್ ಮಾಡೋಣ. ಕಮ್ ಆನ್. ಜೊತೆಗೆ A to Z ಅಂತ ಕೇಳ್ತಾ ಇದ್ರಲ್ಲ, ಶಾಪಿಂಗ್ ಮಾಡಿ ಬೇಗ ಮನೆಗೆ ಓಡ್ ಬಂದು ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಮಳೆ ಬಿಡ್ತಾನೆ ಇಲ್ಲ ಗೊತ್ತಾ. ಬಟ್ ಫೈನಲಿ ಇವತ್ತು 3 ದಿನ ಆದ್ಮೇಲೆ ಒಂದ್ ಸ್ವಲ್ಪ ಬಿಸಿಲು ಬಂದಿದೆ. ವಿಡಿಯೋ ಮಾಡ್ತಾ ಇದ್ದೀನಿ ಅಂಡ್ ಟೈಮ್ ಆಗಿರೋದು 10 ಗಂಟೆ. 10 to 6 o'clock ನಾನು ತಿನ್ನುವಂತ ಟೈಮ್, ಬ್ರೇಕ್ಫಾಸ್ಟ್ ಇಂದ ಡಿನ್ನರ್ ತನಕ. ಸೊ A to Z ಅಲ್ಲಿ ಎಲ್ಲಾ ಐಟಮ್ಸ್ ಇದೆ. ಏನೇನಿದೆ ಗೊತ್ತಾ? ನೀವ್ ಅನ್ಕೊಂಡೇ ಇರಲ್ಲ, ಆ ತರದ್ದು ಕೆಲವೊಂದಿದೆ. ತೋರಿಸ್ಲಾ? ಒಂದು ಕ್ವಿಕ್ ಗ್ಲಿಮ್ಸ್ ನಿಮಗೆ ತೋರಿಸ್ತೀನಿ, ಆಮೇಲೆ A to Z ನ ಪ್ರತಿಯೊಂದನ್ನ ತಿಂತಾ ಹೋಗೋಣ. ಕಮ್ ಆನ್. ಎಲ್ಲರಿಗೂ ಗೊತ್ತಿರುವಂತ ವಿಷಯನೇ, ನಥಿಂಗ್ ಸ್ಪೆಷಲ್ ಅಂಡ್ ಡಿಫರೆಂಟ್. A ಫಾರ್ ಆಪಲ್. ನನಗೆ ಆಪಲ್ ಅಲ್ಲಿ ಗಾಲ ಆಪಲ್ ಅಂದ್ರೆ ತುಂಬಾನೇ ಇಷ್ಟ. ಆದ್ರೆ ನನಗೆ ಇತ್ತೀಚೆಗೆ ಈ ಆಪಲ್ ಅಂದ್ರೆ ಇಷ್ಟನೇ ಇಲ್ಲ. ಬಿಕಾಸ್ ಅನ್ ಆಪಲ್ ಅ ಡೇ ಕೀಪ್ಸ್ ಅ ಡಾಕ್ಟರ್ ಅವೇ ಅಂಡ್ ಐ ಮಿಸ್ ಮೈ ಡಾಕ್ಟರ್. ಆದಷ್ಟು ಬೇಗ ಅವ್ರ ಜೊತೆ ಹೋಗಿ ಅಲ್ಲಿ ಹೋಗಿ ಅವ್ರನ್ನ ನೋಡ್ಬೇಕು ಅನ್ನೋ ಆಸೆ ಇದೆ. ಸೊ ಆಪಲ್ ಅಂದ್ರೆ ಇಷ್ಟ ಇಲ್ಲ ಇವಾಗ. ಬಿ ಫಾರ್ ನನಗೆ ತುಂಬಾನೇ ಇಷ್ಟ, ಬ್ರೆಡ್ ಅಂಡ್ ಬಟರ್. ಸಿಗೆ ನನ್ನ ಫೇವ್ರೆಟ್ ಇದು. ಚಿಕ್ಕ ವಯಸ್ಸಲ್ಲಿದ್ದಾಗ ಅಮ್ಮ ನಮ್ಗೆ ಟಿಫಿನ್ ಬಾಕ್ಸ್ ಹಾಕೊಡ್ತಾ ಇದ್ರು. ನನ್ನ ಫೇವ್ರೆಟ್ ಇದು, ನನಗೆ ತುಂಬಾನೇ ಇಷ್ಟ. ಡಿ ಫಾರ್ ಡೇಟ್ಸ್, ಖರ್ಜೂರ. ಪ್ರತಿದಿನ ನನಗೆ ಬೇಕಪ್ಪ ಇದು, ನನಗಿಷ್ಟ. ಅಂಡ್ ಇ ಫಾರ್ ಎಗ್ ಬುರ್ಜಿ. ವಾವ್, ನನ್ನ ಫೇವ್ರೆಟ್. A B C D E F G H I J K. ಓಕೆ, ಇವಾಗ ಈ 6 ಆಲ್ಫಾಬೆಟ್ಸ್ ನಲ್ಲಿ ಫಸ್ಟ್ ಬರ್ತಾ ಇರೋದು ಫೆಬಲ್ ಚಾಕ್ಲೇಟ್ಸ್. ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ? ITC ಇದೆಯಲ್ಲ, ಈ 5-star ಹೋಟೆಲ್ ಅವ್ರದ್ದು ಚಾಕ್ಲೇಟ್. ಇದು ಸಕ್ಕದಾಗಿದೆ ಗೊತ್ತಾ. ತುಂಬಾ ಎಕ್ಸ್ಪೆನ್ಸಿವ್ ನೀನು, ಬಟ್ ಸಕ್ಕದಾಗಿದೆ. ಕಡ್ಲೆಕಾಯಿ. G for groundnut. ಹೈಡ್ ಅಂಡ್ ಸೀಕ್. ಆದ್ರೆ ಇದು ಹೈಡ್ ಅಂಡ್ ಸೀಕ್ ನ ಡಿಫ್ರೆಂಟ್ ಫ್ಲೇವರ್ ಅಂತೆ. ಚೋಕೋ ರೋಲ್ಸ್. ಡಾರ್ಕ್ ಫ್ಯಾಂಟಸಿ ತರ ಇದೆ, ಬಟ್ ಈ ಹೊರಗಡೆ ಬಿಸ್ಕೆಟ್ ಇದೆಯಲ್ಲ ತುಂಬಾ ಡಿಫ್ರೆಂಟ್ ಆಗಿದೆ. I for ice cream. Wow. J for juice. ಇದು ಗುವಾವಾ ಜ್ಯೂಸ್, ಎಳ್ಳೆ ಹಣ್ಣಿದು. ಬಿ ನ್ಯಾಚುರಲ್ ಅವ್ರದ್ದು, ಚೆನ್ನಾಗಿದೆ ಗೊತ್ತಾ. ಯಪ್ಪ, ಎಷ್ಟೊಂದು ಸಿಹಿ ತಿನ್ಬಿಟ್ಟೆ ಅಲ್ವಾ, ಬ್ಯಾಕ್ ಟು ಬ್ಯಾಕ್. ಇವಾಗ ನನ್ಗೆ ಸ್ವಲ್ಪ ಹುಳಿ ಬೇಕೇ ಬೇಕು. ಸೊ ಬೆಸ್ಟ್ ಅಂದ್ರೆ ಏನು, ಕಿವಿ ಎಷ್ಟು ಚೆನ್ನಾಗಿರುತ್ತಲ್ವಾ. ಎಲ್ಲಾರ್ಗೂ ಇದ್ರ ಟೇಸ್ಟ್ ಇಷ್ಟ ಆಗಲ್ಲ, ಬಟ್ ಇದು ಹೆಲ್ತ್ಗೆ
ತುಂಬಾನೇ ಒಳ್ಳೇದು. ಕೆ ಫಾರ್ ಕಿವಿ. ಕಿವಿ ಒಂಥರ ಹುಳಿ ಸಿಹಿ ಇದರಲ್ಲ, ಖುಷಿ ಆಗ್ತಾ ಇದೆ. ನಮಗೆ ಫ್ರೂಟ್ಸ್ ಅಂದ್ರೆ ತುಂಬಾನೇ ಇಷ್ಟ. ಇದೀಗ ಲಂಚ್ ಟೈಮ್. ಲಂಚ್ಗೆ ನನ್ನ ಹತ್ರ ಇರುವಂತ ಆಲ್ಫಾಬೆಟ್ಸ್ ಬಂದಿದ್ದು LMNOP. ಎಸ್, LMNOP. ಅಂಡ್ ನೀವು ಬಿಲೀವ್ ಮಾಡ್ತೀರಾ ಇಲ್ವಾ, ನನ್ನ ಹತ್ರ ಒಂದಲ್ಲ 2-3 ಆಪ್ಷನ್ಸ್ ಇದೆ. ಸೂಪರ್ ಆಪ್ಷನ್ಸ್. ಓಕೆನಾ? ಸೊ ಫಸ್ಟ್ಗೆ ಎಲ್ ಅಂದ್ರೆ ಲೆಮನ್ ವಾಟರ್. ನಾನ್ ಕುಡಿಬೇಕು ಅಂತ ಅನ್ಕೊಂಡಿದೀನಿ, ಬಿಕಾಸ್ ಹೆಲ್ದಿ ಆಗೋ ಇರುತ್ತೆ. ಅಂಡ್ ಇಷ್ಟೆಲ್ಲ ಜಂಕ್ ತಿಂದ ಮೇಲೆ ಯಪ್ಪ ಒಂದ್ ಸ್ವಲ್ಪ ಲೆಮನ್ ವಾಟರ್ ಬೇಕಪ್ಪ. ಸೊ ಲೆಮನ್ ವಾಟರ್ ನನಗೆ ತುಂಬಾನೇ ಇಷ್ಟ. ಪ್ರತಿದಿನ ಕುಡಿತೀನಿ, ತುಂಬಾನೇ ಖುಷಿ ಅನ್ಸುತ್ತೆ. ನೈಸ್. ಎಮ್ಗೆ ನನ್ನ ಹತ್ರ ಇರೋದು ಮ್ಯಾಂಗೋ. ವಾವ್. ವರ್ಷದಲ್ಲಿ ಒಂದ್ಸತಿ ಬರುತ್ತೆ. ಆ ಒಂದ್ಸತಿ ಬಂದಾಗ ಯಾವ ರೀತಿ ಅಡಿಕ್ಷನ್ ಆಗುತ್ತೆ ಅಂದ್ರೆ ಬಿಡೋದಕ್ಕೆ ಮನ್ಸಿಲ್ಲ. ನಾನು ಇಷ್ಟನೂ ತಿಂದು ಹಾಕ್ತೀನಿ. ನನಗೆ ಮ್ಯಾಂಗೋ ಅಂದ್ರೆ ಅಷ್ಟು ಇಷ್ಟ. ಓ ವೇಟ್, ಇನ್ಫ್ಯಾಕ್ಟ್ ಎಮ್ ಇಂದ ನನ್ನ ಹತ್ರ ಮ್ಯಾಗಿನೂ ಇತ್ತು. ಅಂಡ್ ಇಷ್ಟೊಂದು ಮಂಚಿತ್ತು. ಬಟ್ ಬೆಳಗ್ಗೆಯಿಂದ ಸ್ವೀಟ್ ತಿಂದು ಯಪ್ಪ ಸಾಕಾಗಿದೆ. ಸೊ ಐ ಥಾಟ್ ಚಾಕ್ಲೇಟ್ ಇಸ್ ಅ ಬಿಗ್ ನೋ. ಅಂಡ್ ಮ್ಯಾಗಿ ನನ್ನ ಫೇವ್ರೇಟ್ ಏನೂ ಅಲ್ಲ, ಮ್ಯಾಂಗೋ ಇರ್ಬೇಕಾದ್ರೆ. ಸೊ ಮ್ಯಾಂಗೋನ ಚೂಸ್ ಮಾಡಿದೆ. LMN. ಎನ್ನಿಂದ ಏನು? ಓ, ಎನ್ನಿಂದ ಇದು ಡೊರಿಟೋಸ್ ಅವರ ನಾಚೋಸ್ ತಂದಿದ್ದೀನಿ. ವಾವ್. ಈ ನಾಚೋಸ್ ನಾನು ತಿನ್ಬೇಕು, ನನಗಂತೂ ತುಂಬಾನೇ ಇಷ್ಟ. OP ಮಾತ್ರ ಉಳಿದಿರೋದು. ಸೊ ಓಗೆ ಆರೆಂಜ್. ಇವಾಗ P for ಪಾನಿಪುರಿ. ಫ್ಯಾಂಟಾಸ್ಟಿಕ್ ಆಗಿದೆ ಇದು. ಖಾರ ಮಸಾಲೆ ಎಲ್ಲ ಬೆಸ್ಟ್. QRSTU. ಇವಾಗ ಇಷ್ಟು ಲೆಟರ್ಸ್ ನ ಮಾಡಬೇಕು. ಫಸ್ಟ್ ಸ್ಟಾರ್ಟ್ ಮಾಡೋದು Q ಇಂದ. ಅದು ಕ್ವಿಕರ್ ಓಟ್ಸ್. ಆವ್, ಬಿಸಿ ಇದೆ. ಇವಾಗಷ್ಟೇ ಮಾಡಿರೋದು ರೆಡಿ ಮಸಾಲಾ ಓಟ್ಸ್. ಗೊತ್ತಾ? ತಿನ್ನೋಣ ಬನ್ನಿ. R for rusk. S for ನಾನು ಸ್ಯಾಂಡ್ವಿಚ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ನನ್ನ ಅಮ್ಮ ಹೇಳಿದ್ರು ಸ್ವೀಟ್ ಪೊಟ್ಯಾಟೋನೇ ತಿನ್ನು, ಮನೆಯಲ್ಲಿ ಇದೆಯಂತ. ಸೊ ಇವತ್ತು ಸ್ವೀಟ್ ಪೊಟ್ಯಾಟೋ ನನಗಿದಿಷ್ಟ. ತುಂಬಾನೇ ಸಿಹಿಯಾಗಿದೆಪ್ಪ. ನೆಕ್ಸ್ಟ್ ಲೇಟರ್ ಬಂದ್ಬಿಟ್ಟು T for ಟ್ರೀಟ್. ಅವರ ಕಾರೆಕ್ಸಾಂಟ್ ಇದೆ ಇಲ್ಲಿ. ಸಾಫ್ಟ್ ಇದೆ ಅಂಡ್ ಒಳಗಡೆ ಕ್ರೀಮ್ ಇದೆ. ಆದ್ರೆ ಎಷ್ಟು ಚೆನ್ನಾಗಿರುತ್ತಾ. ನೆಕ್ಸ್ಟ್ ಆಲ್ಫಾಬೆಟ್ U for ಉಪ್ಪಿಟ್ಟು. ಇವಾಗಷ್ಟೇ ಮಾಡಿರೋದ್ರಿಂದ ಬಿಸಿ ಬಿಸಿ ಇರ್ಬೋದು. ಉಪ್ಪಿಟ್ಟು ಬೇಕಾ ಬೇಡವಾ? V for victory. ನನ್ನ ಹೆಸರ ಫಸ್ಟ್ ಲೆಟರ್ V ಆಲ್ಫಾಬೆಟ್ ಇಂದ ನಾನು ಸೆಲೆಕ್ಟ್ ಮಾಡಿರೋದು ವೆನಿಲಾ ಕುಕ್ಕರ್ ಕೇಕ್. ಎಸ್, ಇದರಲ್ಲಿ ನಿಮಗೆ ರೆಡಿ ಹಿಟ್ ಸಿಗುತ್ತೆ. ಆ ಹಿಟ್ಟಿಗೆ ನೀವು ಹಾಲು ಹಾಗೇನೆ ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡಬೇಕು. ಎಷ್ಟು ಅಂತ ಆ ಪ್ಯಾಕೆಟಲ್ಲಿ ಬರೆದಿರ್ತಾರೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ಕೇಕ್ ಕುಕ್ ಆಗದ ಕಿಟ್ಟೆ. ಆದರೆ ಸರಿಯಾಗಿ ಬೇಕಾಗಿಲ್ಲ ನೋಡಿ, ಅರ್ಧಂಬರ್ಧ ಆಗೋಗಿದೆ. ಬಟ್ ಎನಿವೇಸ್ ಸಾಫ್ಟ್ ಆಗಿತ್ತು,
ಟೇಸ್ಟಿನೂ ಆಗಿತ್ತು. ಸೊ ತಿಂದೆ. ಲೈಫಲ್ಲಿ ಎಲ್ಲಾನು ಪರ್ಫೆಕ್ಟ್ ಆಗತ್ತಾ? ನೋ ಚಾನ್ಸ್, ಇಲ್ಲವೇ ಇಲ್ಲ. ಡಬ್ಲ್ಯೂಗೆ ನನ್ನ ಹತ್ರ ಇರೋದು ವೇಫರ್ಸ್. ನನ್ಗಂತೂ ವೇಫರ್ಸ್ ತುಂಬಾನೇ ಇಷ್ಟ. ಅದರಲ್ಲಿ ಸ್ಟ್ರಾಬೆರಿ ಅಂತೂ ಸಖತ್ತಾಗೆ ಇಷ್ಟ. ನಿಮ್ಗೂ ಇಷ್ಟನಾ? ಎಕ್ಸಿಂದ ಏನಪ್ಪ ನನಗ್ ಸಿಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸಿಕ್ತು ಬಿಡಿ. ಅದರ ಹೆಸರು ಸೀನೋ ಮಾವ್ರೋ ಅಂತೆ. ಇದು ಗ್ರೀಸ್ ಅಲ್ಲಿ ವೈನ್ ಮಾಡುವಂತ ದ್ರಾಕ್ಷಿನ ಕರಿಯುವಂತ ಹೆಸರು. ಸೀನೋ ಮಾವ್ರೋ ತಿಂತಾ ಇದ್ದೀನಿ. ಎಸ್, ಅದು ಎಕ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸ್ಕ್ರೀನ್ ಮೇಲೆ ಹಾಕಿದೀನಿ, ಡೀಟೇಲ್ಸ್ ಚೆಕ್ ಮಾಡಿ. ವೈನ್ ಇರೋದು ಯೋಗ ಬಾರ್. ಸೂಪರ್ ಟೇಸ್ಟಿ, ಹಾಗೇನೆ ಹೆಲ್ದಿ ಕೂಡ ಹೌದು. ನಾನು ಕಲ್ಟ್ ಫಿಟ್ನೆಸ್ಗೆಲ್ಲ ಹೋಗ್ಬೇಕಾದ್ರೆ ಇದನ್ನ ಜಾಸ್ತಿ ತಿಂತಾ ಇದ್ದೆ. ನನ್ಗಂತೂ ಇಷ್ಟ. ಝೆಡ್ ಇಂದ ಏನ್ ತಿನ್ಬೋದಪ್ಪ ಅಂತ ಯೋಚನೆ ಮಾಡಿದ್ರೆ ಸೂಪರ್ ಮಾರ್ಕೆಟ್ ಅಲ್ಲಿ ನನ್ಗೆ ಜುಗ್ಗಿ ಚಿಕ್ಕಿ ಅಂತ ಏನೋ ಸಿಕ್ತು. ವಾವ್, ಸಿಕ್ಕಿದ್ದೆ ಚಾನ್ಸ್ ಅಂತ ನಾನ್ ತಗೊಂಡ್ ಬಂದ್ಬಿಟ್ಟೆ. ರುಚಿ ಅಂತೂ ತುಂಬಾನೇ ಚೆನ್ನಾಗಿದೆ. ನಮ್ಮ ದೇಸಿ ಚಿಕ್ಕಿ ಇದು, ಕಡ್ಲೆಕಾಯ್ದು. ಆದ್ರೆ ಇದ್ರ ಹೆಸರು ಮಾತ್ರ ಜುಗ್ಗಿ ಅಂತ. ₹40 ಊಟಕ್ಕೆ. A to Z ನೋಡಿದ್ರ? ಖುಷಿ ಆಯ್ತಾ? ಸಂತೋಷ ಆಯ್ತಾ? ನೀವೇನ್ ಮಾಡ್ಬೇಕು? ನಿಮ್ಗಾಗಿ, ನಿಮಗೋಸ್ಕರ, ನಿಮ್ಮಿಂದ ಮಾಡಿರುವಂತ ಈ ಒಂದು ವಿಡಿಯೋಗೆ ಹಿಟ್ ಲೈಕ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಪ್ರೀತಿ ಹೀಗೆ ಸದಾ ಇರ್ಲಿ. ಲಾಟ್ಸ್ ಆಫ್ ಲವ್.